ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಶ್ರೀರಾಮ ಭಜನಾ ಮಂದಿರ ಗಂಗೆಬೈಲು ಮತ್ತು ಜಿಲ್ಲಾಸ್ಪತ್ರೆ ರಕ್ತನಿಧಿ ಇವರ ಸಹಯೋಗದಲ್ಲಿ ಶ್ರೀರಾಮ ಭಜನಾ ಮಂದಿರದ ವಠಾರ ಗಂಗೆಬೈಲಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಅಭಿಯಾನ ಪ್ರಕ್ರಿಯೆಯಲ್ಲಿದ್ದು, ರಾಷ್ಟ್ರೀಯ ರಕ್ತಚಾಲನಾ ಪರಿಷತ್ನ ನಿರ್ದೇಶನ ಮತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಲಸಿಕೆ ಪಡೆದವರು ಮುಂದಿನ 28 ದಿನಗಳ ಕಾಲ ರಕ್ತದಾನ ಮಾಡುವಂತಿಲ್ಲ. 2 ಡೋಸ್ಗಳ ನಡುವೆ 28 ದಿನ ಅಂತರವಿದ್ದು ಒಟ್ಟಾರೆ 56 ದಿನ ರಕ್ತದಾನ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿ ರಕ್ತದ ತೀವ್ರ ಕೊರತೆ ಎದುರಾಗುವ ಆತಂಕ ಸೃಷ್ಟಿಯಾಗಲಿದ್ದು, ಲಸಿಕೆ ಪಡೆಯುವುದಕ್ಕೆ ಮುನ್ನ ರಕ್ತದಾನ ಮಾಡಿ ಜೀವಗಳನ್ನು ಉಳಿಸುವ ಕಾರ್ಯದಲ್ಲಿ ಗಂಗೆಬೈಲು ಹಾಗೂ ಆಸುಪಾಸಿನ ಊರಿನ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡರು. ನಮಸ್ತೆ, ನಾನು ಡಾಕ್ಟರ್ ವೀಣಾ ಅಂತ, ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ ಉಡುಪಿ ಇದರ ಮುಖ್ಯಸ್ಥೆ. ಇವತ್ತು ಈ ಶ್ರೀರಾಮ್ ಭಜನಾ ಮಂದಿರ ಗಂಗೆಬೈಲ್ ವತಿಯಿಂದ ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡೋದು ಬಹಳ ಒಂದು ಮಹತ್ವದ ಕಾರ್ಯ. ಕಾರಣ, ಈ ಕೋವಿಡ್ ಸಂದರ್ಭದಿಂದ ರಕ್ತದ ಕೊರತೆ ತುಂಬ ಇದೆ. ಈ ಒಂದು ಉದ್ದೇಶದಿಂದ ಇಲ್ಲಿದ್ದು ಜನಕರ ಎಲ್ಲ ಸೇರಿಕೊಂಡು ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದರೆ, ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನೇಷನ್ ಇದ್ದ ಕಾರಣ, ಕೋವಿಡ್ ವ್ಯಾಕ್ಸಿನೇಷನ್ ಇದ್ದ ಕಾರಣ ರಕ್ತದ ತೀರ ಕೊರತೆ ಇರುವ ಒಂದು ಸಂದರ್ಭ ಬರಬಹುದು ಅಂತ ಒಂದು ಉದ್ದೇಶದಲ್ಲಿ ಇಲ್ಲೆಲ್ಲರೂ ಸೇರಿಕೊಂಡು ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.